ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿರುವ ಬಂಟ್ವಾಳ ಮೇರಾಮಜಲು ಗ್ರಾಮದ ಅಬ್ಬೆಟ್ಟು ನಿವಾಸಿ ಪ್ರವೀಣ್ ಕುಮಾರ್ ಅವರು ಚಿಕಿತ್ಸೆಯ ವೆಚ್ಚಕ್ಕಾಗಿ ಮೂಡುಬಿದಿರೆಯ ನೇತಾಜಿ ಬ್ರಿಗೇಡ್ನ ಸದಸ್ಯರಿವರು ಕೋಟೆ ಚೆನ್ನಯ್ಯ ಕಂಬಳ ಸಂದರ್ಭದಲ್ಲಿ ವಿಶೇಷ ವೇಷ ಹಾಕಿ ಸಂಗ್ರಹಿಸಿರುವ 1,01,116 ರೂಪಾಯಿಗಳ ಚೆಕ್ ಅನ್ನು ಶಾಸಕ ಉಮಾನಾಥ್ ಕೋಟ್ಯಾನ್ ಅವರು ಪ್ರವೀಣ್ ತಾಯಿ ಕಲ್ಯಾಣಿ ಅವರಿಗೆ ಹಸ್ತಾಂತರಿಸಿದರು. ನೇತಾಜಿ ಬ್ರಿಗೇಡ್ ಮೂಡುಬಿದಿರೆ ಇದರ ಸೇವಾ ಯೋಜನೆಯ ಅಂಗವಾಗಿ 4ನೇ ವೇಷವನ್ನು ವಿಜೇಶ್ ಅಮೀನ್ ಮತ್ತು ಪ್ರಸಾದ್ ಅವರು ಧರಿಸಿ ದೇಣಿಗೆಯನ್ನು ಸಂಗ್ರಹಿಸಿದ್ದು ಇವರಿಬ್ಬರನ್ನು ಶಾಸಕರು ಈ ಸಂದರ್ಭ ಗೌರವಿಸಿದರು. ಪುರಸಭಾಧ್ಯಕ್ಷ ಪ್ರಸಾದ್ ಕುಮಾರ್, ಸದಸ್ಯರಾದ ರಾಜೇಶ್ ನಾಯಕ್, ಸೌಮ್ಯ ಸಂದೀಪ್ ಶೆಟ್ಟಿ, ಮಾಜಿ ಸದಸ್ಯ ದಿನೇಶ್, ನೇತಾಜಿ ಬ್ರಿಗೇಡ್ನ ಸಂಚಾಲಕ ರಾಹುಲ್, ಸದಸ್ಯರಾದ ಶಶಿಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಪ್ರವೀಣ್ ಎಂಬ ಹುಡುಗ 30 ವರ್ಷ ಪ್ರಾಯ, ಮದುವೆ ಆಗಲಿಲ್ಲ. ಅವರ ತಾಯಿ ಮತ್ತು ಭಾವ ಎರಡೂ ಕಿಡ್ನಿ ಡ್ಯಾಮೇಜ್ ಆಗಿ ಬಹಳ ಕಷ್ಟದಲ್ಲಿ ಇದ್ದಾರೆ. ಅದು ಕಿಡ್ನಿ ಬದಲಾವಣೆ ಮಾಡಬೇಕು, ತಮ್ಮವೇ ಕಿಡ್ನಿ ಕೊಡಲಿಕ್ಕೆ, ತಮ್ಮ ಕಿಡ್ನಿ ಕೊಡಲಿಕ್ಕೆ ಮುಂದೆ ಬಂದಿದ್ದಾರೆ. ಹಾಗಾಗಿ ನಾನು ನಮ್ಮ ಇಲ್ಲಿ ಹುಡುಗರ ಹತ್ರ, ನೇತಾಜಿ ಬ್ರಿಗೇಡ್ ಈ ಹುಡುಗರ ಹತ್ರ ಹೇಳಿದಾಗ ಅವ್ರ ಪಾಪ ಮೊನ್ನೆ ಕಂಬಳದಲ್ಲಿ ವೇಷ ಹಾಕಿ ಏನಾದರೂ ಕಳೆದ ವರ್ಷ ಕಟೀಲಲ್ಲಿ ಒಂದು 4 ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿ ಯಾರಿಗೂ ಕೊಟ್ಟಿದ್ದಾರೆ. ಅದರ ಹಿಂದೆ ನಮ್ಮ ಕಂಬಳದಲ್ಲಿಯೂ ಸಹ ಕಲೆಕ್ಷನ್ ಮಾಡಿ ಯಾರಿಗೂ ಒಂದು ಅಸೌಖ್ಯದಲ್ಲಿ ಅವರಿಗೆ ಕೊಟ್ಟಿದ್ದಾರೆ. ಈ ಸಲ 1 ಲಕ್ಷ ಚಿಲ್ಲರೆ ರೂಪಾಯಿಯನ್ನು ಈ ಪ್ರವೀಣನಿಗೆ ಇವರು ಬೇರೆ ಬೇರೆ ಪುಣ್ಯಾತ್ಮರ ಹತ್ರ ಬೇಡಿ ಕಾಡಿ ಮತ್ತು ವೇಷ ಹಾಕಿ ಆ ಮೂಲಕ ತಂದು ಇದು ಸಮಾಜ ಸೇವೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಲ್ಯಾಣಿ, ಮೇರಮಜಲ್ ಅಬ್ಬೆಟ್ಟು ಗ್ರಾಮದ ಕಲ್ಯಾಣಿ ಎಂಬುವರ ಮಗ, 30 ವರ್ಷ ಪ್ರಾಯದ ಪ್ರವೀಣ ನನ್ನ ಮನೆಯ ಹತ್ತಿರ, ನಾನು ಹುಟ್ಟಿದ ಮನೆಯ ಹತ್ತಿರದ. ಹಾಗಾಗಿ ಅವನಿಗೆ ಮತ್ತು ಮುಖ್ಯಮಂತ್ರಿಗಳಿಂದಲೂ ಈಗಾಗಲೇ ನಾನು ಹಲವಾರು ಸುದ್ದಿಗಳು ಮಾತಾಡಿದ್ದೇನೆ. ಅದಕ್ಕೂ ನಾನು ವ್ಯವಸ್ಥೆ ಮಾಡ್ತೇನೆ.